ವಿಧಾನಸೌಧ ಬಹುದೊಡ್ಡ ನಗರ. ಹಾಗೆ ಇಲ್ಲಿ ತುಂಬ ಕಾರ್ಮಿಕರು ಇದ್ದಾರೆ. ಒಂದೊಂದು ವ್ಯಾಪ್ತಿಯಲ್ಲಿ ಒಂದೊಂದು ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಈ ಒಂದು ಕೆಲಸವು ಬಹಳ ಕಷ್ಟದಾಯಕದ ಕೆಲಸ. ಏಕೆಂದರೆ ನೀವು ನೋಡ್ತಾ ಇದ್ದೀರಿ, ಮಳೆ ಬಿಸಿಲಿರಲಿ, ಯಾವುದಿರಲಿ, ಚಳಿ ಇರಲಿ, ಯಾವುದಿರಲಿ, ಇಂಥ ಒಂದು ಹವಾಮಾನದಲ್ಲಿ ಕೂಡ ನಾವೆಲ್ಲ ಶುಚಿತ್ವದ ಕೆಲಸವನ್ನು ಮಾಡ್ತಾ ಇದ್ದೀವಿ. ಕಷ್ಟದಾಯಕ ಕೆಲಸ ಒತ್ತಡದಿಂದ ಕೂಡಿರ್ತದೆ. ಆಗ ಒತ್ತಡ ಇರುವಾಗ ಇಲ್ಲಿ ಕೂಡ ಹಾಗೆ ತಂಬಾಕು ಸೇವನೆ ಅದು ಬಳಕೆ ಜಾಸ್ತಿ ಇರ್ತದೆ. ನಾವು ಸಾಧಾರಣ ನೋಡೋದು ಈಗ ಚಾಲಕರು ಅಥವಾ ಶುಚಿತ್ವ ಕೆಲಸ ಮಾಡೋದು ಅವರಿಗೆಲ್ಲ ಸ್ವಲ್ಪ ಕೆಲಸದ ಒತ್ತಡ ಜಾಸ್ತಿ ಇರುವಾಗ ಅದು ತಂಬಾಕು ಸೇವನೆ ಕೂಡ ಒಂದು ಪ್ರೇರಣೆ ಕೊಡ್ತದೆ. ಸೊ ಆದ ಕಾರಣ ಅದು ಕೂಡ ಆರೋಗ್ಯದ ಬಗ್ಗೆ ಹಾನಿಯಾಗ್ಬೋದು. ಈ ಒಂದು ತಂಬಾಕು ಸೇವನೆ ಬಾಯಿ ಆರೋಗ್ಯಕ್ಕೆ ಕೂಡ ಬಹಳ ಹಾನಿಕಾರಕವಾಗಿರ್ತದೆ. ಅದರ ಬಗ್ಗೆ ನಮಗೆಲ್ಲ ಒಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮ ಆಗಬೇಕು. ಹಾಗೆ ಇದರ ನಮ್ಮ ಸಂಪೂರ್ಣ ಆರೋಗ್ಯದ ಜವಾಬ್ದಾರಿ ಕೂಡ ನಮ್ಮ ಮೇಲೆ ಇರ್ತದೆ. ನೀವು ಸರಿ ಇದ್ದರೆ ನಮ್ಮದು ಪುತ್ತೂರು ನಗರ ಸರಿ ಇರ್ತದೆ. ಆದ ಕಾರಣ ನಾನು ಇನ್ನೊಂದು ಹೆಚ್ಚಿನ ವೈದ್ಯಕೀಯ ಸೌಲಭ್ಯ ಒದಗಿಸುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನಾಗಿ ನಾವು ಜಾಸ್ತಿ ಒತ್ತಡ ಕೊಡ್ತಾ ಇರೋದು ತಂಬಾಕಿನಿಂದ ಆಗುವಂಥ ದುಷ್ಪರಿಣಾಮ. ಹೊಗೆಬತ್ತಿ ಮಾತ್ರ ಅಲ್ಲ, ಜಿಗಿಯುವಂಥ ತಂಬಾಕು ಕೂಡ ಬಾಯಲ್ಲಿ ಕ್ಯಾನ್ಸರ್ ಮತ್ತು ಇನ್ನಿತರ ಶ್ವಾಸಕೋಶದಲ್ಲಿ ಕೂಡ ಕ್ಯಾನ್ಸರ್ ಬರುವಂಥ ಸಾಧ್ಯತೆಗಳು ಕಂಡುಬರ್ತದೆ. ಈ ನಿಟ್ಟಿನಲ್ಲಿ ದುಷ್ಪರಿಣಾಮಗಳನ್ನು ತಡೆಗಟ್ಟಲು ಮತ್ತು ತಂಬಾಕು ರಹಿತ ಸಮಾಜವನ್ನು ನಿರ್ಮಾಣ ಮಾಡಲು ಈ ಒಂದು ಕಾರ್ಯಕ್ರಮವನ್ನು ನಾವು ಏರ್ಪಾಡು ಮಾಡ್ತೀವಿ. ಹೆಚ್ಚಿನ ಮಾಹಿತಿಗೆ ನಮ್ಮ ರೈತರಾದಂಥ ಡಾಕ್ಟರ್ ವೇದಿಕ್ ಅವರು ಮಾಹಿತಿ ಕೊಡ್ತಾರೆ. ಮುಖ್ಯವಾಗಿರಬೇಕು ಅದಕ್ಕೆ ನಮಗೆ ನಮ್ಮ ಹೋರಾಟ ಕಾರ್ಯಕ್ರಮಕ್ಕೆ ಅದರ ಬೆನ್ನೆಲುಬಾಗಿರ್ತಾರೆ. ಹಾಗೆ ಅವರು ನಮ್ಮ ನಗರದ ಆರೋಗ್ಯನ ಹೇಗೆ ಕಾಪಾಡ್ತಾರೋ ಹಾಗೆ ನಾವು ಕೂಡ ಅವರ ಆರೋಗ್ಯವನ್ನು ಕಾಪಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಇಂದು ನಮ್ಮ ತಾಲೂಕು ವೈದ್ಯಾಧಿಕಾರಿ ನೇತೃತ್ವದಲ್ಲಿ ಮತ್ತು ತಾಲೂಕು ಹಾಸ್ಪಿಟಲ್ ಮತ್ತು ಪ್ರೈಮರಿ ಹೆಲ್ತ್ ಸೆಂಟರ್ ಇವರೆಲ್ಲ ಸಹಯೋಗದಲ್ಲಿ ನಾವು ಇಂದು ನಮ್ಮ ನಗರಸಭೆಯಲ್ಲಿ ನಾವು ನಮ್ಮ ಪೌರ ಕಾರ್ಮಿಕರಿಗೆ ನಾವು ಒಂದು ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಆರೋಗ್ಯ ಅಧಿಕಾರಿಗಳು ನಮ್ಮ ಕಮಿಷನರ್ಗೆ ನಾವು ಕೂತ್ಕೊಂಡು ನಾವು ಇಲ್ಲಿ ಪ್ರೋಗ್ರಾಮ್ ಮಾಡ್ತೀವಿ ಅಂತ ಕಮಿಷನರ್ ಅದಕ್ಕೆ ಒಪ್ಪಿಕೊಂಡು ನಾವು ಈ ದಿನ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಬಹುಶಃ ನಮ್ಮ ಈ ನಗರ ಸ್ವಚ್ಛತೆ ಮಾಡುವಂಥ ನಮ್ಮ ಪೌರ ಕಾರ್ಮಿಕರಿಗೆ ಅವರು ಪ್ರತಿ ಹಂತದಲ್ಲೂ ಈ ಕಸದೊಟ್ಟಿಗೆ ಇರೋದರಿಂದ ಅವರಿಗೆ ಕೈಯಲ್ಲಿ ಮುಂದಾಗೋದು ಮತ್ತು ಅವರಿಗೆ ಈ ಕೆಲಸದಲ್ಲಿ ತೊಡಗಿರೋದ್ರೆ ಅವರು ಸ್ವಲ್ಪ ಹೆಚ್ಚಿನ ಈ ಜೊತೆಗೆ ಒಳಗಾಗ್ತಾರೆ. ಒಂದು ಜರ್ದ ತಂಬಾಕು ತಿನ್ನುವಂಥದ್ದು ಅಥವಾ ಕುಡಿಯುವಂಥದ್ದು ಎಲ್ಲ ದುಷ್ಪರಿಣಾಮಗಳ ಬಗ್ಗೆ ನಮ್ಮ ಡಾಕ್ಟರ್ ಜಯದೀಪ್ ಅವರು ಕೂಡ ಈ ಬಗ್ಗೆ ಒಂದು ಪ್ರೆಸೆಂಟೇಷನ್ ಕೂಡ ಮಾಡ್ತಾರೆ. ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ನಾವು ಎಲ್ಲರೂ ಯುಪಿಐ ಸ್ಕ್ಯಾನರ್ ಬಳಸಿ ಹಣ ತೆಗೆಯಿರಿ. ಕಾರ್ಡ್ ಇಲ್ಲದೆಯೇ ಹಣ ವಿತ್ಡ್ರಾ ಮಾಡಬಹುದಾದ ವ್ಯವಸ್ಥೆ. ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ಸ್ಕ್ಯಾನರ್ ಬಳಸಿ ವಿತ್ಡ್ರಾ ಮಾಡಿ. ಯೂನಿಯನ್, ಕೆನರಾ, ಸೌತ್ ಇಂಡಿಯನ್ ಬ್ಯಾಂಕ್ ಖಾತೆಗಳಿಗೆ ಡೆಪಾಸಿಟ್ ವ್ಯವಸ್ಥೆಯೂ ಲಭ್ಯ. ಪುತ್ತೂರು ಒನ್ ನಡೆಸ್ತಾ ಇರುವ ಎಟಿಎಂ. ಪುತ್ತೂರಿನ ಕೇಂದ್ರ ಭಾಗಗಳಾದ 4 ಕಡೆ ನಮ್ಮ ಎಟಿಎಂ ಸೌಲಭ್ಯ. ಗಾಂಧಿ ಕಟ್ಟೆ ಬಳಿ, ಕೆಎಸ್ಆರ್ಟಿಸಿ ಕಮರ್ಷಿಯಲ್ ಬಿಲ್ಡಿಂಗ್ನ ಫಸ್ಟ್ ಫ್ಲೋರ್, ಸಿಟಿ ಗೋಲ್ಡ್ನ ಎದುರು, ಜುಮಾ ಮಸೀದಿ ಬಳಿ, ಮುಖ್ಯ ರಸ್ತೆ, ಪುತ್ತೂರು. ಕೆಇಬಿ ಬಿಲ್ ಕೌಂಟರ್ನ ಎದುರುಗಡೆ, ಸೋನು ಸ್ಟುಡಿಯೋ ಬಳಿ, ಮಾರ್ಕೆಟ್ ರಸ್ತೆ, ಪುತ್ತೂರು. ಪುತ್ತೂರು ಒನ್ ಎಟಿಎಂ ಬಳಸಿ ಸುಲಭವಾಗಿ ಹಣ ಪಡೆಯಿರಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.